ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ. ರಾಜ್ಯಸಭಾ ಸದಸ್ಯರಾದ ನಾಮನಿರ್ದೇಶನ ಆದಿತ್ತಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆರು ಡಿಲ್ಲಿದ ಸಂಸತ್ ಭವನಡು ರಾಜ್ಯಸಭಾ ಸದಸ್ಯರಾದ ಗುರುವಾರ ಪ್ರಮಾಣ ಮಲ್ತೆರು. ರಾಜ್ಯಸಭೆತ ಸಭಾಗುರಿ ಕಾರ್ಯರು ಒತ್ತು ರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಪ್ರಮಾಣ ಮಲ್ಪಾಯರು. ರಾಜ್ಯಸಭಾ ಸದಸ್ಯರಾದ ನಾಮನಿರ್ದೇಶನ ಆದಿತ್ತಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆರು ಡಿಲ್ಲಿದ ಸಂಸತ್ ಭವನಡು ಗುರುವಾರ ಪ್ರಮಾಣ ವಚನಾದಿತ್ತನರೆ ಸಂಸತ್ ಭವನಗೂ ಬತ್ತಿರು. ರಾಜ್ಯ ಬಿಜೆಪಿ ಗುರಿಕಾರ್ಯರು ನಳಿನ್ ಕುಮಾರ್ ಕಟೀಲ್ ಅರೆನು ಎತ್ಕೊಂಡರು. ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ, ಪಿಯೂಷ್ ಘೋಷಾಲ್ ಮೆಚ್ಚುಗೆ ತಿರಿಪಾಯರು. ರಾಜ್ಯಸಭೆತ ಸಭಾಗುರಿ ಕಾರ್ಯರು ಒತ್ತು ರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ರಾಜ್ಯಸಭಾ ಸದಸ್ಯರಾಯಿನಕ್ಲೆಗ್ ಪ್ರಮಾಣ ಮಲ್ಪಾಯರು. ಹೆಗಡೆರು ಕನ್ನಡ ಭಾಷೆಡು ದೇವರನ ಪುದರಡು ಪ್ರಮಾಣ ಮಲ್ತೆರು. ವೀರೇಂದ್ರ ಹೆಗಡೆರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸಾರಥಿಯಾದಿತ್ತದು ಸ್ವಸಹಾಯ ಸಂಘ ಚಳವಳಿ, ಕೃಷಿಕ್ ಶಕ್ತಿ ಕೊರ್ಪುನ, ಪೊಂಜೋಲಿನ ಗಟ್ಟಿಮುಟ್ಟುಗಾದ ಜ್ಞಾನ ವಿಕಾಸ, ಸರ್ಕಾರಿ ಶಾಲೆಲೆಗ್ ಮೂಲಸೌಕರ್ಯ ಒದಗಾವನ, ತಿಂಗೊಲು 13,000 ಹೆಚ್ಚ ಕುಟುಂಬಲೆಗ್ ತಿಂಗೊಲು ಪಣವು ಸಹಾಯ ಕೊರ್ಪನ, ವಿಶೇಷ ಚೇತನ ಜನಕ್ಲೆಗ್ ಸಹಾಯ, ಸ್ವಚ್ಛ ಭಾರತ ಅಭಿಯಾನ ಇಂಚ ಅವೇತೋ ಸಮಾಜಗೂ ಬೋಡಾಯಿ ಕಾರ್ಯಕ್ರಮಲೇನ ಪಾಡೊಂದು ವೀರೇಂದ್ರ ಹೆಗಡೆರು ಕಾರ್ಯಡುಲ್ಲೆರು. ಧರ್ಮಸ್ಥಳ ವೀರೇಂದ್ರ ಹೆಗಡೆ ಎಂಬ ಹೆಸರಿನ ನಾನು ರಾಜ್ಯಸಭೆಯ ಸದಸ್ಯನಾಗಿ ನಾಮನಿರ್ದೇಶನ ಹೊಂದಿದವನಾಗಿ ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಹೊನ್ನಾವರದ್ದು ಕುಂದಾಪುರದ ಆಸ್ಪತ್ರೆಗೆ ಸೀಕದರೆನಲೆತ್ತೊಂದು ಬಾರಿ ರಭಸಡು ಬತ್ತಿನ ಆಂಬ್ಯುಲೆನ್ಸ್ ಒಂಜಿ ಟಾಲ್ ಗೇಟ್ದ ಕಂಬೊಗು ಎಡ್ತದು ಮಗರ್ ನೆಡ್ದಾವ್ರ 4 ಜೀವ ಕಳೆವನ್ನ ಬೇಜಾರ್ದ ಸಂಗತಿ ಒಡಿಪು ಜಿಲ್ಲೆದ ಶೀರೂರು ಟಾಲ್ ಗೇಟ್ ಬುಧಾರ ನಡೆತದ. ಬಾರಿ ರಭಸಡು ಬತ್ತಿನ ಆಂಬ್ಯುಲೆನ್ಸ್ ಒಂಜಿ ಟೋಲ್ ಗೇಟ್ ದ ಕಂಬುಗು ಎಡ್ತದು ಮಗರ್ ನೆಡ್ದಾವ್ರ 4 ಜೀವ ಕಳೆ ಒಂದಿನ ಬೇಜಾರ್ದ ಸಂಗತಿ ಒಡಿಪು ಜಿಲ್ಲೆದ ಶೀರೂರು ಟಾಲ್ ಗೇಟ್ ಬುಧಾರ ನಡೆತದ. ಹೊನ್ನಾವರದ್ದು ಕುಂದಾಪುರ ಆಸ್ಪತ್ರೆಗೆ ಸೀಕದರೆನಲೆತ್ತೊಂದು ಬನ್ನಗ ಬಾರಿ ರಭಸಡು ಬತ್ತಿನ ಆಂಬ್ಯುಲೆನ್ಸ್ ಶೀರೂರು ಟಾಲ್ ಗೇಟ್ ಕೈತಲು ಡ್ರೈವರ್ನ ಪತ್ತು ತತ್ತದು ತಿರ್ಗದು ಟಾಲ್ ಕಂಬುಗು ಗುಡ್ತುದು ಅಪಗನೆ ಪಲ್ಟಿ ಆತಂಡ. ಆಂಬ್ಯುಲೆನ್ಸ್ ಬರ್ಪುನ ಸೂಚನೆ ಇತ್ತಿ ನಿರ್ದಾವ್ರ ಟಾಲ್ ಗೇಟ್ ಬೇಲದಕ್ಕಲು ಬ್ಯಾರಿಕೇಡ್ ದೆತ್ತದು ಸರಾಗವಾದ ಪೋಯರೆ ಸಂದರ್ಭ ಮಲ್ತು ಕೊರಿ ಸಾತಗು ಆಂಬ್ಯುಲೆನ್ಸ್ ಬಲತ ಮೇಕ್ ತಿರ್ಗದು ಟಾಲ್ ಕಂಬಗು ಎಡ್ತದು ಅಪ್ಪಗನೆ ಮಗರ್ದಂಡ. ಆಂಬ್ಯುಲೆನ್ಸ್ ಸೀಕದಾರು ಸೇರ್ದು 7 ಜನ ಇತ್ತದು ಅವೆಟ್ಟು 4 ತೀರ್ದರು. ಹುಷಾರಿದ್ದಂದೆ ಆಸ್ಪತ್ರೆಗೆ ಸೇರ್ಸಾಯರೆತ್ತಿನ ಹೊನ್ನಾವರ ಹಡಿನಬಾಳ ಗ್ರಾಮದ ಹಾಡಗೆರೆ ಲೋಕೇಶ್ ಮಹಾದೇವ, ಬುಡೆದಿ ಜ್ಯೋತಿ, ಹೊನ್ನಾವರದ ಅಂಗಡಿ ಯಜಮಾನರು ಮಂಜುನಾಥ ನಾಯಕ್, ಆ ಅಂಗಡಿಡು ಕೆಲಸ ಮಲ್ಪುನ ಗಜಾನನ ಲಕ್ಷ್ಮಣ ನಾಯಕ್ ತೀರ್ನಕುಲು ಆದುಲ್ಲೆರು. ಅಕುಲು ಮಾತ ಸಂಬಂಧದ ಕುಲೆ ಆದಿತ್ಯರು. ಸುಳ್ಯ ತಾಲೂಕು ಬೆಳ್ಳಾರೆದ ಕಳೆಂಜಾಡು ಮುಸ್ಲಿಂ ಜವಣೆ ಮಸೂದ್ ಪನ್ಪುನರೆಗೂ ಒಟ್ರಾಸಿ ಪೆಟ್ಟುಪಾಡ್ನ ಕೇಸಿಡು 8 ಜನ ಆರೋಪಿಲೇನು ಬೆಳ್ಳಾರೆ ಪೊಲೀಸರು ಪತ್ತದೇರು. ಅಂಗರ ರಾತ್ರಿ ಪೆಟ್ಟುಪಾಡ್ದಿತ್ತಿನ 24 ಗಂಟೆದುಲೈ ಮಾತ ಆರೋಪಿಲೇನು ಪೊಲೀಸರು ಬಂಧನ ಮಲ್ತದೇರು. ಸುಳ್ಯ ತಾಲೂಕು ಬೆಳ್ಳಾರೆದ ಕಲಿಂಜಾಡು ಮುಸ್ಲಿಂ ಜವಣೆ ಮಸೂದ್ ಪನ್ಪುನರೆಗೂ ಒಟ್ರಾಸಿ ಪೆಟ್ಟುಪಾಡ್ದಿನ ಕೇಸುಡು 8 ಜನ ಆರೋಪಿಲೇನು ಬೆಳ್ಳಾರೆ ಪೊಲೀಸರು ಪತ್ತದೇರು. ಅಂಗಾರೆ ರಾತ್ರಿ ಪೆಟ್ಟುಪಾಡ್ದಿತ್ತದು 24 ಗಂಟೆದುಲೈ ಮಾತ ಆರೋಪಿಲೇನು ಪೊಲೀಸರು ಬಂಧನ ಮಲ್ತದೇರು. ಅಭಿಲಾಷ್, ಸುನೀಲ್, ಸುಧೀರ್, ಶಿವ, ರಂಜಿತ್, ಸದಾಶಿವ, ಜಿಮ್ ರಂಜಿತ್, ಭಾಸ್ಕರ್ ಆರೋಪಿಲಾದಿತ್ತದು ಮಾತಿರ್ಲ ಊರ್ದ ಕುಲೆ ಆದುಲ್ಲೆರು. ಮೊಕ್ಲಿನ ಮಿತ್ತು ಕಲಂ 143, 147, 323, 324, 307 ಬೊಕ್ಕ 149 ಐಪಿಸಿ ಸೆಕ್ಷನ್ ದಡಿಟ್ಟು ಕೇಸ್ ಪಾಡ್ದನೆಂದು ಪೊಲೀಸರು ತೆರಿಪಾದರು. ಕಳಿಂಜೆ ಗ್ರಾಮದ ವಿಷ್ಣುನಗರುಡು ಜುಲೈ 14 ರಾತ್ರಿ 11 ಗಂಟೆಗೆ ಈ ಸಂಗತಿ ನಡೆತದ. ಮಸೂದು ಕಾಸರಗೋಡು ಕಳಿಂಜದ ಅಜ್ಜೆ ಅಬ್ಬು ಪನ್ಪನರ್ನ ಇಲ್ಲಡೆ ಕರಿನ ತಿಂಗೊಲು ಬತ್ತದು ದಿನ ಮಜೂರಿ ಕೆಲಸ ಮಲ್ತೊಂದಿತ್ತೆ. ಅಂಗಾರೆ ಬಯ್ಯಗು ಖಾಸಗಿ ಕಾರ್ಯಕ್ರಮ ಒಂಜೆಟ್ ಪಾಲ್ದಿತ್ತನರೆ ಬಯ್ಯಗು ಪೋದಿಪ್ಪುನಗ ಅಂಗಡಿದ ಕೈತಲು ಮೇಯ್ತಾಗಂಡು ಪನ್ಪುನ ಇಲ್ಯ ಕಾರಣ ಮೊಕ್ಲಿಗು ಓದಂಟಗು ಆದ ಮೇಲುಗು ಕೈಪಾಡೊಂದರ್ಗೆ ಆರೋಪಿ ಸುಧೀರ್ಗ್ ಮಸೂದು ಕುಪ್ಪಿ ತೋಜಾದು ಜೀವ ದೆಪ್ಪು ಎಂದು ಪೋಡಿಪಾದೆಗೆ
ఉందువే విచారుడు రాత్రి 10:30 ఆరోపీలు సునీల్ బొక్క అభిలాష్ దూరు కొర్న ఇబ్రాహిం షానిఫ్రేన్ పాతిర్పాద్ సుదీర్ఘ్ మసూద్ పెట్టుపాడದೆ ದೆನ್ ರಾಜ್ಯಪಾತರ ಕತ್ತಿಟ್ಟು ಮುಗಿಪುಗ ಐಕಾದ್ ಮಸೂದನು ವಿಷ್ಣುನಗರಗು ಲೆತ್ತೊಂದು ಬರುಡುಂದು ತೆರಿಪಾದಿರು. ರಾತ್ರಿ 11 ಗಂಟೆಗೆ ಶಾನಿಫ್ ಮಸೂದನು ಲೆತ್ತೊಂದು ಬೈದಿರು. ಅಪಗ ಓರೋಡ್ದೊರನಿ 8 ಜನ ಆರೋಪಿಲು ಮಸೂದ್ಗೂ ಪೆಟ್ಟು ಪಾಡ್ದಿರು. ಅಭಿಲಾಷ್ ಸೋಡಾ ಕುಪ್ಪಿಡು ಮಸೂದನ ತರೆಕ್ ಜೋರ್ ಹಾಕದೆಂದು ಕೇಸಿಡು ದೂರ್ದಿರು. ಎಲ್ಯ ಕಾರಣಗೂ ಪೆಟ್ಟು ಮಲ್ತೊಂದು ಜೋರ್ದ ಪೆಟ್ಟಾದು ಕುಡ್ಲದ ಆಸ್ಪತ್ರೆಡಿತ್ತಿನ ಜವಣೆ ಮಸೂದ್ ಗುರುವಾರ ತೀರ್ದೆರೆಂದು ತೆರೆದು ಬೈದನು. ಜುಲೈ 14 ಕಾಸರಗೋಡು ಮೊಗ್ರಾಲ್ ಪುತ್ತೂರ್ದ ಮಸೂದೆರೆಗೂ ಸುಳ್ಯ ತಾಲೂಕು ಬೆಳ್ಳಾರದ ಕಲೆಂಜಾಡು 8 ಜನ ಸೇರ್ದು ಪೆಟ್ಟು ಪಾಡ್ದಿತ್ತಿರು. ಎಲ್ಯ ಕಾರಣಗೂ ಪೆಟ್ಟು ಮಲ್ತೊಂದು ಜೋರ್ದ ಪೆಟ್ಟಾದು ಕುಡ್ಲದ ಆಸ್ಪತ್ರೆಡಿತ್ತಿನ ಜವಣೆ ಮಸೂದ್ ಗುರುವಾರ ತೀರಿಯರು. ಜುಲೈ 14 ಕಾಸರಗೋಡು ಮೊಗ್ರಾಲ್ ಪುತ್ತೂರದ ಮಸೂದೆರೆಗೂ ಸುಳ್ಯ ತಾಲೂಕುದ ಬೆಳ್ಳಾರದ ಕಲೆಂಜಾಡು 8 ಜನ ಸೇರ್ದು ಪೆಟ್ಟು ಪಾಡ್ದಿತ್ತಿರು. ಜೋರ್ದ ಪೆಟ್ಟಾಯಿ ನೀಡಿದವರ ಆಸ್ಪತ್ರೆಡು ಮರ್ದು ಪಲಿಪಂದೆ ಗುರುವಾರ ತೀರ್ದೆರೆಂದು ತೆರೆದು ಬೈದನು. ಕೇಸಿಗೆ ಸಂಬಂಧ 8 ಜನ ಆರೋಪಿಲಾಯ್ನ ಅಭಿಲಾಷ್, ಸುನೀಲ್, ಸುಧೀರ್, ಶಿವ, ರಂಜಿತ್, ಸದಾಶಿವ, ಜಿಮ್ ರಂಜಿತ್, ಭಾಸ್ಕರ್ ಮೊಕ್ಲೆನ್ ಪೊಲೀಸರು ಬಂಧನ ಮಲ್ತುದಿತ್ತದು ವಿಚಾರಣೆ ನಡೆತುಂಡು. ಆರೋಪಿಲ ನಿಮಿತ್ತ ಕಲಂ 143, 147, 320, 324, 307 ಒಟ್ಟುಗೂ 149 ಐಪಿಸಿ ಸೆಕ್ಷನ್ ದ ಅಡಿಟ್ ಕೇಸ್ ಪಾಡ್ದಿರು. ಜಾತಿ ಧರ್ಮದ ಪುದರಡು ಕಾಂಗ್ರೆಸ್ ಏಪೊಗ್ಲ ರಾಜಕೀಯ ಮಲ್ತದಜಿ ಕಾಂಗ್ರೆಸ್ ಸರ್ಕಾರ ಉಪ್ಪುನಗ ಮಾತಾ ಧರ್ಮದಕ್ಕಲು ಭಾಷೆದಕ್ಕಲು ಮಾತಿರ್ಲ ಸೇರ್ದು ಕಾಂಗ್ರೆಸ್ ಪಕ್ಷಗೂ ಓಟು ಕೊಡ್ತಿರೆಂದು ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಬಿಕೆ ಹರಿಪ್ರಸಾದ್ ಬುಧವಾರ ಕುಡ್ಲಡು ಸುದ್ದಿಕೂಟಡು ಪಂತೆರು. ರಾಜ್ಯ ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಬಿಕೆ ಹರಿಪ್ರಸಾದ್ ಬುಧವಾರ ಕುಡ್ಲಡು ಸುದ್ದಿಕೂಟಡು ಪಾತೆರ್ದು ಜಾತಿ ಧರ್ಮದ ಪುದರಡು ಕಾಂಗ್ರೆಸ್ ಏಪೊಗ್ಲ ರಾಜಕೀಯ ಮಲ್ತದಜಿ ಮಾತಾ ರಾಜಕೀಯ ಪಕ್ಷಲಿನ ಉದ್ದೇಶ ಸಾಮಾನ್ಯ ಜನಕ್ಲೆಗ್ ಸಾಯ ಮಲ್ಪುನವ ಆದುಂಡು. ಕಾಂಗ್ರೆಸ್ ಸರ್ಕಾರ ಉಪ್ಪುನಗ ಮಾತಾ ಧರ್ಮದಕ್ಕಲು ಭಾಷೆದಕ್ಕಲು ಮಾತಿರ್ಲ ಸೇರ್ದು ಕಾಂಗ್ರೆಸ್ ಪಕ್ಷಗೂ ಓಟು ಕೊರ್ಪೆರು. ಅವು ಸಾಮಾಜಿಕ ನ್ಯಾಯ ಒಪ್ಪು, ಧರ್ಮ ಒಪ್ಪು, ಅತ್ತಂಡ ಬೇತೆವವೆ ವಿಚಾರ ಒಪ್ಪು ಅಂತ ಪಂಡಿರು. ಪಕ್ಷದ ಕಾರ್ಯಕರ್ತೆಯರನ್ನ ತೀರ್ಮಾನನೇ ಅಕೇರಿ ಕಾಂಗ್ರೆಸ್ ಪಕ್ಷಡು ವ್ಯಕ್ತಿ ತೀರ್ಮಾನ ಮಲ್ಪುನು ಅತ್ತು ಓವೇ ನಿರ್ಧಾರ ಪಕ್ಷ ಮಲ್ಪುಂಡು. ನಮ್ಮ ಸಂಸ್ಕೃತಿ ಓವುಂಡು ಆ ಪ್ರಕಾರ ದುಂಬು ಪೋಪ ರಾಜಕೀಯ ಬುಳಿಚಿಲಿಡ್ದು ಸಾಮಾನ್ಯ ಜನಕ್ಲೆಗ್ ಬೇಜಾರಾದ ಪೋತುಂಡು. ಬಿಲೆ ಎರ್ತೆ ಶಾಂತಿ ಎಡ್ಡೆ ವ್ಯವಸ್ಥೆ ಕಾತುನ್ನ ಸೇರ್ನಂಚ ಓವೇ ವಿಚಾರನು ಜನ ಚರ್ಚೆ ಮಲ್ಪುಯರು. ಕಾಂಗ್ರೆಸ್ ನಾಯಕರಿಗೆ ಮಾತರಿಗ್ಲ ಜವಾಬ್ದಾರಿ ಉಂಡುಂದು ಬಿಕೆ ಹರಿಪ್ರಸಾದ್ ಪಂಡಿರು. ಸಿದ್ದರಾಮೋತ್ಸವನು ಅಭಿಮಾನಿಲು ಮಲ್ತೊಂದುಲ್ಲೇರು. ಕಾಂಗ್ರೆಸ್ ಪಕ್ಷ ಮಲ್ತೊಂದಿಜ್ಜಿಯಿಂದ ಆರ್ಪಂಡೇರು. ದುಂಬದ ಶಾಸಕಿಯರು ಜೆಆರ್ ಲೋಬೋ, ದುಂಬದ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ, ದುಂಬದ ಮೇಯರ್ ಶಶಿಧರ ಹೆಗ್ಡೆ ಬೊಕ್ಕ ನಾಯಕಿರಾಯನ ಅಬ್ದುಲ್ ರವೂಫ್, ಶಾಹುಲ್ ಹಮೀದ್, ನೀರಜ್ ಪಾಲ್, ಅಶ್ರಫ್ ಬಜಾಲ್, ಟಿಕೆ ಸುಧೀರ್, ಶುಭೋದಯ ಆಳ್ವ, ಅನ್ವಿತ್ ಕಟೀಲ್ ಸುದ್ದಿ ಕೊಟ್ಟೊಡಿದ್ದರು. ಜಾತಿ ಸಂಘಟನೆ ಮಾಡಬಹುದೇ ವಿನಃ ರಾಜಕೀಯ ಪಕ್ಷ ಕಟ್ಟಲಿಕ್ಕೆ ಆಗೋದಿಲ್ಲ. ಒಂದು ರಾಜಕೀಯ ಪಕ್ಷ ಸಂವಿಧಾನದ ಅಡಿಯಲ್ಲಿದ್ದಾಗ ಎಲ್ಲ ಜಾತಿ ಧರ್ಮ ಭಾಷೆಗಳನ್ನ ಸೇರಿಕೊಂಡು ನಾವು ಪಕ್ಷವನ್ನು ಕಟ್ತಕ್ಕಂಥದ್ದು. ಆದ್ದರಿಂದ ಸಂಕುಚಿತ ಮನೋಭಾವಗಳನ್ನೆಲ್ಲ ಬಿಟ್ಟುಬಿಡಬೇಕು. ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ನಾವು ಯಾವತ್ತೂ ಸಹ ರಾಜಕಾರಣ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷ ಮಾಡೋದು ಇಲ್ಲ. ಎಲ್ಲ ಜಾತಿ ಧರ್ಮದವ್ರಿಗೂ ಸಹ ಅಧಿಕಾರವನ್ನು ಒಂದ್ಸಲಿ ತೆಗೆದುಕೊಂಡು ಜನಸಾಮಾನ್ಯರಿಗೆ ಅನುಕೂಲ ಮಾಡತಕ್ಕಂಥ ಕನಸನ್ನು ಎಲ್ಲರೂ ಸಹ ಕಾಣ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಅಕಸ್ಮಾತ್ ಇವ್ರಿಗೆಲ್ಲ ಅಷ್ಟೊಂದು ಶಕ್ತಿ ಇದ್ದರೆ ಅವ್ರದೇ ಜಾತಿ ಹೆಸರಲ್ಲಿ ಸಂಘಟನೆಗಳನ್ನು ಪಕ್ಷಗಳನ್ನು ಕಟ್ಟಿ ಮುಖ್ಯಮಂತ್ರಿ ಆಗಬೇಕು. ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಭಾಷೆಯವರು, ಎಲ್ಲ ಪ್ರಾಂತ್ಯದವರು ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ತಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ತೀರ್ಮಾನ ಅಂತಿಮವಾದ ತೀರ್ಮಾನ. ಅದು ಸಾಮಾಜಿಕ ನ್ಯಾಯ ಇರ್ಬೋದು, ಅದು ಜಾತಿ ಸಂಘಟನೆಗಳಿರ್ಬೋದು, ಧರ್ಮದ ಸಂಘಟನೆಗಳಿರ್ಬೋದು, ಎಲ್ಲವೂ ಸಹ ಅಂಡರ್ ದಿ ಅಂಬ್ರೆಲಾ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇರುತ್ತೆ. ಇದೊಂದು ದೇಶಡು ಕರ್ಬ ಸಿಮೆಂಟ್ ಇಂಚಿತ್ತಿನಕ್ಕೆ ಮಾತ್ರ ಜಿಎಸ್ಟಿ ಪಾಡೊಂದಿತ್ತಂಡು ಆಡ ಇತ್ತೆ ಕೇಂದ್ರ ಸರ್ಕಾರ ಪಾಡ್ದಿನ ಜಿಎಸ್ಟಿ ಸಾಮಾನ್ಯ ಜನಕ್ಲಿನ ಬದುಕನ್ನು ನರಕ ಮಲ್ತದನೆಂದು ಜೆಡಿಎಸ್ ಜಿಲ್ಲಾ ಗುರುಕಾರ್ಯರು ಮೊಹಮ್ಮದ್ ಕುಂಜಿ ಸುದ್ದಿಕೂಟೋಡು ದೂರ್ದರು.
ಜೆಡಿಎಸ್ ಜಿಲ್ಲಾ ಗುರ್ಕಾರ್ಯರು ಮೊಹಮ್ಮದ್ ಕುഞ്ഞി ಸುದ್ದಿಕುಟ್ಟಡು ಪಾತಿರ್ದು ಇದುಂಬು ದೇಶಡು ಕರ್ಬ ಸಿಮೆಂಟ್ ಇಂಚಿತ್ತಿನೆಕ್ ಮಾತ ಜಿಎಸ್ಟಿ ಪಾಡೊಂದಿತ್ತಂಡು ಆಂಡ ಇತ್ತೆ ಕೇಂದ್ರ ಸರ್ಕಾರ ಪಾಡ್ದಿನ ಜಿಎಸ್ಟಿ ಸಾಮಾನ್ಯ ಜನಕ್ಲೆನ ಬದುಕನ್ನು ನರಕ ಮಲ್ತದನಂದು ದೂರಿಯರು ದಿನನಿತ್ಯಗಳಸಿನ ಪೇರು ಅಲಿತ ಮಿತ್ತು ಜಿಎಸ್ಟಿ ಪಾಡ್ದಿನವು ಬೇಜಾರ್ದ ಸಂಗತಿ ಜನಕ್ಲೆಗ್ ಈ ಬಿಜೆಪಿ ಸರ್ಕಾರ ಸಾಕಾಂಡಂದು ಪನ್ಪು ನಡೆ ಮುಟ್ಟ ಕಂಗಾಲಾತಿರು ಪುಣತ ಪೆಟ್ಟಿಗೆಗ್ ಜಿಎಸ್ಟಿ ಪಾಡುನ ಸ್ಥಿತಿಗತಿ ಬರ್ಪುಣಂದು ಆರ್ಪಂಡಿರು ಶ್ರೀಲಂಕಾದ ಸ್ಥಿತಿಗತಿ ಬೇಗಡು ಬರಿಯರೆ ಉಂಡು ಜಿಎಸ್ಟಿಗ್ ವಿರೋಧ ಮಲ್ತದು ಮಾತ ಜಿಲ್ಲೆಡ್ಲ ಎಂಕುಲು ಪ್ರತಿಭಟನೆ ನಡಪಾವ ಆ ಬಗಿಟ್ಟು ಮಾತಿರಡಲ ಚರ್ಚೆ ಮಲ್ತದು ಮಲ್ಲ ಮಟ್ಟದ ಪ್ರತಿಭಟನೆ ಮಲ್ಪರೆ ಉಲ್ಲಾಂದು ಮೊಹಮ್ಮದ್ ಕುഞ്ഞಿ ಪಂಡಿರು ವೇದವ್ಯಾಸ ಕಾಮತ್ 4 ವರ್ಷ ಶಾಸಕಿರಾದ ಇಂಚಿನ ಮಲ್ತದಿರು ಅವೆನು ದುಂಬು ಪಂಡದು ದೇಶದ ಬಗ್ಗಿಟ್ಟು ಕನಕಟ್ಟಡು ಬಿಜೆಪಿ ಶಾಸಕಿರು ಜನಕ್ಲೆಗಾದ ಎಂಚಿನ ಕೆಲಸ ಮಲ್ತದಿರು ಇತ್ತೆ ಬಿಜೆಪಿ ದಕುಲು ಮೋದಿ ಪುದರ್ ಪಂಡದು ಹಿಂದುತ್ವ ಪುದರ್ ಪಂಡದು ಓಟು ಕೇನುನ ಕಾಲ ಪೋತುನೊಂದು ಜೆಡಿಎಸ್ ಜಿಲ್ಲಾ ಗುರ್ಕಾರ್ಯರು ಪಂಡಿರು. ಇವತ್ತು ನೀವು ನೋಡಬಹುದು, ಇವತ್ತು ಸತ್ತ ಹೆಣದ ಪೆಟ್ಟಿಗೆಗೂ ಜಿಎಸ್ಟಿ ಹಾಕುವ ಪರಿಸ್ಥಿತಿ ಬಂದರೆ ತಪ್ಪೇನಿಲ್ಲ. ಇನ್ನು ಬರುವುದು ಅದಕ್ಕೆ, ಬಾಕಿ ಎಲ್ಲ ಹಾಕಿ ಆಯ್ತು. ಇವರಿಗೆ ಸತ್ತ ಪೆಟ್ಟಿಗೆಗೂ ಒಂದು ಜಿಎಸ್ಟಿ ಹಾಕುವಂಥ ಪರಿಸ್ಥಿತಿ ಬರ್ತದೆ, ಸುಡುವ ಕಟ್ಟಿಗೆಗೂ ಬರ್ತದೆ, ಏನು ಹೆಣದ ಪೆಟ್ಟಿಗೆಗೂ ಬರ್ತದೆ. ಆ ಪರಿಸ್ಥಿತಿ ನಿರ್ಮಾಣ ಆದರೂ ಅದೇನು ಅಚ್ಚೇರಿ ಏನಿಲ್ಲ. ಈ ದೇಶ ನಾನು ತಿಳಿದ ಮಟ್ಟಿಗೆ ಇನ್ನು ಶ್ರೀಲಂಕಾದ ಪರಿಸ್ಥಿತಿ 1-2 ವರ್ಷದಲ್ಲಿ ಬಂದರೂ ಪರವಾಗಿಲ್ಲ ಅಂತ ಹೇಳೋದು, ಜನ ಎದ್ದು ಹೇಳಿ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳುವಂಥ ಪ್ರಶ್ನೆ. ಇದನ್ನು ನಾವು ಜಿಲ್ಲಾ ಜನತಾದಳದಿಂದ ಹಾಗೂ ಈಗಾಗಲೇ ಕುಮಾರಸ್ವಾಮಿ ಅವರು ರಾಜ್ಯ ಜನತಾದಳದಿಂದ ಎಲ್ಲ ಜಿಲ್ಲೆಯಲ್ಲೂ ಇದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಬೇಕು, ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಒಂದು ಸುತ್ತೋಲೆಯ ಪ್ರಕಾರ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಕೆಲವೇ ದಿನದಲ್ಲಿ ಇದರಲ್ಲಿ ಜಿಲ್ಲೆಯಲ್ಲಿ ದೊಡ್ಡ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೇವೆ. ಪಕ್ಷದ ಜಿಲ್ಲಾ ಮಾಹಿತಿದಾರರು ಸುಶೀಲ್ ನೊರೊನ್ನ ಬೊಕ್ಕ ನಾಯಕಿಯರು ಸುದ್ದಿ ಕೊಟ್ಟೊಡಿತ್ತಿರು. ಬೆಳ್ತಂಗಡಿಯಾದ ಚಾರ್ಮಾಡಿಗ ಪೋಪುನ ಮುಖ್ಯ ಮಾರ್ಗದ ಅವ್ಯವಸ್ಥೆಗೆ ವಿರೋಧ ತೋಜಾದ ಬೆಳ್ತಂಗಡಿ ನಗರ ಕಾಂಗ್ರೆಸ್ ಬೊಕ್ಕ ಯುವ ಕಾಂಗ್ರೆಸ್ ತಾನಿಲೆಟ್ ಬೆಳ್ತಂಗಡಿದ ಮಾರ್ಗೊಲಿಡು ಬಾರೆದ ದೈ ನಡೆದು ಪ್ರತಿಭಟನೆ ನಡಪಾದಿರು. ಬೆಳ್ತಂಗಡಿಯಾದ ಚಾರ್ಮಾಡಿಗ ಪೋಪುನ ಮುಖ್ಯ ಮಾರ್ಗದ ಅವ್ಯವಸ್ಥೆಗೆ ವಿರೋಧ ತೋಜಾದ ಬೆಳ್ತಂಗಡಿ ನಗರ ಕಾಂಗ್ರೆಸ್ ಬೊಕ್ಕ ಯುವ ಕಾಂಗ್ರೆಸ್ ತಾನಿಲೆಟ್ ಬೆಳ್ತಂಗಡಿದ ಮಾರ್ಗೊಲಿಡು ಬಾರೆದ ದೈ ನಡೆದು ಪ್ರತಿಭಟನೆ ನಡಪಾಯಿರು. ನಗರ ಯುವ ಕಾಂಗ್ರೆಸ್ ಗುರ್ಕಾರ್ಯರು ಅನಿಲ್ ಪೈ ಈ ಪೊರ್ತುಡು ಪಾತಿರ್ದು ರಾಷ್ಟ್ರೀಯ ರಾಜಮಾರ್ಗಡು ಅಜಕುಲ ಅಪಾಯದ ಗುಂಡಿಲು ಇತ್ತದು ಅವಗಡುಲಿಗೂ ಕಾರಣ ಆತನು. ಎಲ್ಲಿಯ ಮಟ್ಟಡಾಂಡಲ ರಿಪೇರಿ ಮಲ್ಪೋಡಾಯಿನ ಶಾಸಕರು ಮೋಜಿ ಮಸ್ತಿಡುಲೇರು. ಲಕ್ಷಗಟ್ಲೆ ಖರ್ಚು ಮಲ್ತದು ತಮ್ಮನ ಕಾರ್ಯಕ್ರಮ ನಡಪವನ ಬದಲು ಜನಕ್ಲಿನ ಜೀವ ಬರಿಪವನ ಲೆಕ್ಕೊಡು ಮಾರ್ಗುಲಿನ ಗುಂಡಿ ಮುಚ್ಚವನ ಕೆಲಸ ಮಲ್ಪಡಂದು ಒತ್ತಾಯ ಮಲ್ತಿರು. ಪೂಂಜಲ ಕಟ್ಟೆರ್ದು ಚಾರ್ಮಾಡಿ ಮುಟ್ಟದ ರಾಷ್ಟ್ರೀಯ ರಾಜಮಾರ್ಗ ಸೇರ್ನಂಚ ತಾಲೂಕುದ ರಾಜ್ಯ ಮಾರ್ಗುಲಿನ ತುಂಡ ಗುಂಡಿಡು ಮಾರ್ಗನಾತ್ ಮಾರ್ಗೋಡು ಗುಂಡಿಯ ಪನ್ಪುನ ಸಂಶಯ ಉಂಡಾಪುಂಡು. ಶಾಸಕಿರ ಹರೀಶ್ ಪೂಂಜಾ ಮಾರ್ಗದ ಗುಂಡಿಲಿನ ಮುಚ್ಚಿನ ಬದಲು ಬೆಳ್ತಂಗಡಿಡು ವಿಮಾನ ಉಂತುನ ತಾಣ ಮಲ್ಪವೆರಿಗೆ ಬೇಗುಡು ಮಾರ್ಗದ ಗುಂಡಿಲಿನ ಮುಚ್ಚಿಚಿಂಡ ಗ್ರಾಮ ರಾಷ್ಟ್ರೀಯ ರಾಜಮಾರ್ಗುಲಿಡು ಒರನೆ ಪ್ರತಿಭಟನೆ ನಡಪಾವುಡಾಪುಣಂದು ಅನಿಲ್ ಪೈ ಜಾಗೃತಿ ಪಂಡಿರು. ತಾಲೂಕು ಪಂಚಾಯತ್ ದುಂಬದ ಸದಸ್ಯರು ಪ್ರವೀಣ್ ಕೊಯ್ಯೂರು, ಅಲ್ಪಸಂಖ್ಯಾತ ನಗರ ಗುರ್ಕಾರ್ಯರು ಸಲೀಂ, ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯಂತರ ಅಶ್ವಥ್ ರಾಜ್, ಯುವ ಇಂಟಕ್ ಗುರ್ಕಾರ್ಯರು ನವೀನ್ ಸವಣಾಲ್, ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಮುಖ್ಯಸ್ಥರು ಸಂದೀಪ್ ನೀರಲ್ಕೆ, ಪ್ರಜ್ವಲ್ ಜೈನ್, ಗಣೇಶ್ ಕಣಿಯೂರು, ಆರಿಫ್ ಬಿಳ್ತಂಗಡಿ ಪ್ರತಿಭಟನೆ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಂಚಿಗೆ ಅಪಾಯಕಾರಿ ಗುಂಡಿಗಳಿದ್ದು ಅಪಘಾತಕ್ಕೆ ಕಾರಣವಾಗಿದೆ. ಕನಿಷ್ಠ ಪಕ್ಷ ಅದನ್ನು ದುರಸ್ತಿ ಮಾಡುವ ಕೆಲಸ ಮಾಡಬೇಕಾದ ಶಾಸಕರು ಇವತ್ತು ಮೋಜು ಮಸ್ತಿಯಲ್ಲಿ ನಿರತರಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಸುವ ಬದಲಾಗಿ ಜನರ ಜೀವ ಉಳಿಸುವ ಸಲುವಾಗಿ ರಸ್ತೆಯ ಗುಂಡಿಯನ್ನು ಮುಚ್ಚುವ ಕಾರ್ಯಕ್ರಮವನ್ನು ಶಾಸಕರು ಮಾಡಬೇಕಾಗಿದೆ. ಪುಂಜಾಲಕಟ್ಟೆಯಿಂದ ಚಾರ್ಮಾಡಿ ತನಕದ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿ ಸೇರಿದಂತೆ ನಾವು ಹೆದ್ದಾರಿಗಳನ್ನು ನೋಡ್ತಾ ಇದ್ದರೆ ಅದನ್ನು ರಸ್ತೆಯಲ್ಲಿ ಗುಂಡಿಯೋ ಅಥವಾ ಗುಂಡಿಯಲ್ಲಿ ರಸ್ತೆಯೋ ಎಂಬ ಅನುಮಾನ ಉಂಟಾಗ್ತಾ ಇದೆ. ಶಾಸಕ ಹರೀಶ್ ಪೂಂಜಾರವರು ತಾಲೂಕಿನ ರಸ್ತೆಗಳ ಗುಂಡಿಗಳನ್ನು ಮುಚ್ಚುವ ಬದಲಾಗಿ ವಿಮಾನ ನಿಲ್ದಾಣ ಮಾಡ್ತಾರಂತೆ. ಶಾಸಕರು ಜೋಕರ್ ಆಗದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವಂತಹ ರಸ್ತೆಗಳಲ್ಲಿನ ಗುಂಡಿಯನ್ನು ಮುಚ್ಚದಿದ್ದರೆ ನಾವು ತಾಲೂಕಿನಾದ್ಯಂತ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಏಕಕಾಲದಲ್ಲಿ ಪ್ರತಿಭಟನೆಯನ್ನು
ಮಾಡ್ತೇವೆ ಅಂತ ಈ ಮೂಲಕ ನಾವು ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೇವೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ 2021 ಸಾಲದ ಪ್ರಶಸ್ತಿ ಬೊಕ್ಕ ಬೂಕು ಇನಾಮ್ಲೆನ ಗುರುವಾರ ಗೊತ್ತು ಮಲ್ತಿದರು. ತುಳು ಜನಪದ ಕ್ಷೇತ್ರಡು ಸಂಜೀವ ಬಂಗೇರ ತಲಪಾಡಿ, ನಾಟಕ ಸಿನಿಮಾ ರಂಗಡು ಕೃಷ್ಣಪ್ಪ ಉಪ್ಪೂರು, ಸಾಹಿತ್ಯ ವಿಭಾಗಡು ಉಲ್ಲಾಸ ಕೃಷ್ಣಪ್ಪೈ ಪ್ರಶಸ್ತಿಗೆ ಸಂದಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರಿ ಕಾರ್ಯರು ದಯಾನಂದ ಕತ್ತಲ್ ಸಾರ್ ಗುರುವಾರ ಕುಡ್ಲದ ಪತ್ರಿಕಾ ಭವನಡು ನಡಪಾಯಿನ ಸುದ್ದಿಕೂಟಡು 2021 ಸಾಲದ ಮರ್ಯಾದೆ ಪ್ರಶಸ್ತಿ ಬುಕ್ಕ ಬೂಕ್ಲೆನ ಇನಾಮ್ಲೇನು ಗೊತ್ತು ಮಲ್ತಿರು. ತುಳು ಜನಪದ ಕ್ಷೇತ್ರಡು ಸಂಜೀವ ಬಂಗೇರ ತಲಪಾಡಿ, ತುಳು ನಾಟಕ ಸಿನಿಮಾ ಕ್ಷೇತ್ರಡು ಕೃಷ್ಣಪ್ಪ ಉಪ್ಪೂರು, ತುಳು ಸಾಹಿತ್ಯ ವಿಭಾಗಡು ಉಲ್ಲಾಸ ಕೃಷ್ಣಪ್ಪ ಪುತ್ತೂರು ಮೊಕ್ಲೇನು ಪ್ರಶಸ್ತಿಗೆ ಆದತದ. ಕವನ ಸಂಕಲನ ವಿಭಾಗಡು ಯೋಗೇಶ್ ಕಾಂಚನ್, ನಾಟಕ ವಿಭಾಗಡು ಅಕ್ಷತ ರಾಜ್ ಪೆರ್ಲಾ ಮೆರೆನ ಬೇಲಿ ಬೊಕ್ಕ ಸಾಪದ ಕಣ್ಣು, ಅಧ್ಯಯನ ವಿಭಾಗಡು ಡಾ ಅಶೋಕ್ ಆಳ್ವ ಸುರತ್ಕಲ್ ಮೆರೆನ ತುಳುನಾಡಿನ ಪ್ರಾಣಿ ಜನಪದ ಬೂಕ್ಲೇನು ಬೂಕು ಇನಾಮುಗು ಅಜತದ ಅಂದು ಕತ್ತಲ್ ಸಾರ್ ಪಂಡಿರೋ. 2021 ಸಾಲದ ಇಸೇಸ ಪುರಸ್ಕಾರಡು ಕುಮಾರಿ ನಿರೀಕ್ಷಾ ಕೋಟ್ಯಾನ್ ಕೋಡಿಕೆರೆ, ಕುಮಾರಿ ಜೀವಿಕಾ ಶೆಟ್ಟಿ ಬೊಂಬಾಯಿ ಬೊಕ್ಕ ಕುಮಾರಿ ಸಾನ್ವಿ ಅಮೆರಿಕಾ ಮೊಕ್ಲೆಗ್ ಬಾಲ ಪ್ರತಿಭಾ ಪುರಸ್ಕಾರ, ಹರಿಪ್ರಸಾದ್ ನಂದಳಿಕೆ, ಚಿನ್ಮಯಿ ಮೋಹನ್ ಸಾಲ್ಯಾನ್ ಬೊಂಬಾಯಿ ಬೊಕ್ಕ ರಮಾನಂದ ಶೆಟ್ಟಿ ಒಮನ್ ಮೊಕ್ಲೆಗ್ ಯುವ ಸಾಧಕ ಪುರಸ್ಕಾರ, ಶಶಿ ಬಂಡಿಮಾರ್ ಬೊಕ್ಕ ರೋನ್ಸ್ ಬಂಟ್ವಾಳ ಮೊಕ್ಲೆಗ್ ಮಾಧ್ಯಮ ಪುರಸ್ಕಾರ, ಜೈ ತುಳುನಾಡು ತುಳುಕೂಟ ಫೌಂಡೇಶನ್ ನಾಲಸೋಪಾರ ಬೊಂಬಾಯಿ ಬೊಕ್ಕ ಕತಾರ್ದ ತುಳುಕೂಟಗು ಸಂಘಟನಾ ಪುರಸ್ಕಾರ ಕುರ್ದು ಮರ್ಯಾದೆ ಮಲ್ಪುಂಡು. ಮರ್ಯಾದೆ ಪ್ರಶಸ್ತಿಗೆ 50,000 ರೂಪಾಯಿ, ಬೂಕ್ ಇನಾಮುಗೆ 25,000 ಬೊಕ್ಕ ವಿಶೇಷ ಪುರಸ್ಕಾರಕ್ಕೂ 10,000 ರೂಪಾಯಿ ಪಣ ಉಂಡು ದಯಾನಂದ ಕತ್ತಲ್ ಸಾರ್ ಪಂಡಿರೋ. ತುಳು ಭಾಷೆ ವಿಸ್ತಾರ ಅವಡು ತನ್ನ ಮುಖೇನೆ ನೆಟ್ಟು ಬೆಂತಿರ ಅಕ್ಕಲಿಗೆ ಸರಿಯಾಯಿನ ಚಿತ್ತನ ಮೌಲ್ಯ ತಿಕ್ಕೋಡು ಪಣದು ಅಕಾಡೆಮಿ ಸರ್ವ ಸದಸ್ಯರನ್ನ ಸಭೆಟ್ಟ ನಿರ್ಣಯ ಮಲ್ತದು ಐಕ್ ಕರಿನ ಸರ್ತಿರ್ದ ಎಂಕ್ಲು ಕೊರಂದು ಬೈದ ಎಂಕುಲು ಈ ಅಧಿಕಾರದ ಎತ್ತೊಂಡ ದುಂಬುದ ವರ್ಷ ಅವು ಸರ್ಕಾರ ಬದಲಾವಣೆಯ ಸಂದರ್ಭಡು ಆ ದುಂಬುದ ಪ್ರಶಸ್ತಿ ಪ್ರದಾನ ಸಮಾರಂಭ ಬಾಕಿ ಆದಿತ್ತಂಡು ಅಂಚ ಕರಿನ ಸರ್ತಿ ಮೂಜಿ ವರ್ಷದ ಪ್ರಶಸ್ತಿ ಪ್ರದಾನ ಎಂಕುಲು ಮಲ್ತದ. ಈ ಸರ್ತಿ 1 ವರ್ಷದ 4ನೇ ವರ್ಷದ ಎಂಕಲ್ನ ಟರ್ಮದ ಅಕೇರಿದ ಪ್ರಶಸ್ತಿ ಪ್ರದಾನ ಸಮಾರಂಭ ನೆಟ್ಟು ತುಳು ಜಾನಪದ ಕ್ಷೇತ್ರಡು ದೈವಾರಾಧನೆ ಕ್ಷೇತ್ರಡು ಪಾರ್ಧನ ಬೊಕ್ಕೋ ಐತ ದೈವನರ್ತನ ಬೊಕ್ಕೋ ಐತ ಕ್ಷೇತ್ರ ಚರಿತ್ರೆಲು ಬೊಕ್ಕ ಹೊಸ ಶಿಷ್ಯವರ್ಗುಳಿನ ಬಾರಿ ಬಲಿಷ್ಠವಾದ ಕಟೊಂದಿನಂಚೆತ್ತಿನ ಸಂಜೀವ ಬಂಗೇರ ತಲಪಾಡಿ ಪಣ್ಪುನಂಚೆತ್ತಿನ ಜನಪದ ವಿಭಾಗಡು ಆರು ಆಯ್ಕೆ ಆಗ್ತಾರೆ. ತುಳು ನಾಟಕ ಬೊಕ್ಕೋ ಸಿನಿಮಾ ವಿಭಾಗಡು ಶ್ರೀ ಕೃಷ್ಣಪ್ಪ ಉಪ್ಪೂರು ಮೇರೆ ಆಯ್ಕೆ ಆಗ್ತಾರೆ. ಆರು ಮಾರಿಬಲೆ ಚಲನಚಿತ್ರದ ಮುಖೇನ ಅಂಚೆತ್ತಿನ ಮಸ್ತ್ ಚಲನಚಿತ್ರನು ಸಮಾಜ ಕೊಡ್ತಿನಾರ ಐತ ವಿವರ ನಿಕಲ್ಡ ಎಂಕುಲು ಕೊಡ್ತಾವೆ ಪ್ರತ್ಯೇಕ ಯಾನೆ ಓದರೆ ಪೋಪುಜಿ ಅಂಚನೆ ಕುಡುಂಜಿ ತುಳು ಸಾಹಿತ್ಯ ವಿಭಾಗಡು ಶ್ರೀ ಉಲ್ಲಾಸ್ ಕೃಷ್ಣ ಪೈ ಮೇರ್ನ ಬಗೆಟ್ ನಮ್ಮಂತೆ ತೆರಿಕೋಡ ಅವನು ಮೇರಂತೆ ಪರಿಚಯ ಕಮ್ಮಿ ಆಂಡ ಮೇರ್ನ ಸಾಧನೆ ಭಾರಿ ಮಲ್ಲವು ಜೋಕುಲೆಗೆ ಬೋಡಾದು ಆರು ಮಲ್ತನಂಚೆತ್ತಿನ ಚಿತ್ರಾಕ್ಷರ ಶಬ್ದ ಬಂದ ಆಕ್ರೋಟು ಚಿಲಿಪಿಲಿ ಗುರ್ಬಿ ಪಕ್ಕಿ ಕಿಟ್ಟಣ್ಣನ ಕುರ್ಲರಿ ಮೋಕೆದ ಜೋಸ್ತಿ ಕಮಲನ ಕಿಲಕರ ಇಂಚಿತ್ತಿನ ಮಸ್ತ್ ಎಲ್ಲಿಲ್ಲ ಬಹಳಷ್ಟು ಕೃತಿಕಲಿನ ಮಲ್ತದೆ ಜೋಕುಲೆ ಶಾಲೆ ಇಡ್ಬೋದು ಉಚಿತವಾದ ಅವೇನು ಒಂಜಿ ಪೊರ್ತಲು ಕ್ರಾಂತಿಕಾರಿಯಾದ ತುಳು ಭಾಷೆನ ಬೊಲೆಚ್ಚಿಲ ಮಲ್ತಿನಾರ ಅಂಚಾರೇನು ಆಯ್ಕೆ ಮಾಡ್ತದಂಡು. ಲೀಲಾಕ್ಷ ಬಿ ಕರ್ಕೇರ, ಕಾಂತಿ ಶೆಟ್ಟಿ ಬೆಂಗಳೂರು, ನಾಗೇಶ್ ಕುಲಾಲ್ ಕುಳಾಯ್, ನರೇಂದ್ರ ಕೆರೆಕಾಡು ಇಂಚ ಸದಸ್ಯರು ಬೊಕ್ಕ ರಿಜಿಸ್ಟರ್ ಕವಿತಾ ಸುದ್ದಿಕೂಟೊಡಿತ್ತೇರು. ಬೆಳ್ತಂಗಡಿದ ಸ್ನೇಕ್ ಅಶೋಕ್ ರಡ್ಡು ಮಾಮಲ್ಲ ಕಾಳಿಂಗ ಸರ್ಪನು ಬಚಾವ್ ಮಲ್ತದು 200 ಕಾಳಿಂಗ ಸರ್ಪಲಿನ ರಕ್ಷಣೆ ಮಲ್ತಿನ ಪೆರ್ಮೆಗ್ ಸಂದದೇರು. ಬೆಳ್ತಂಗಡಿದ ಸ್ನೇಕ್ ಅಶೋಕ್ ರಡ್ಡು ಮಾಮಲ್ಲ ಕಾಳಿಂಗ ಸರ್ಪನು ಬಚಾವ್ ಮಲ್ತದು 200 ಕಾಳಿಂಗ ಸರ್ಪಲಿನ ರಕ್ಷಣೆ ಮಲ್ತಿನ ಪೆರ್ಮೆಗ್ ಸಂದದೇರು. ಬೆಳ್ತಂಗಡಿ ತಾಲೂಕು ಕರಂಬಾರ್ ಗ್ರಾಮದ ಉಷಾ ಪಂಪ್ನರ್ನ ಇಲ್ಲಡು 14 ಅಡಿ ಉದ್ದದ ಕಾಳಿಂಗ ಸರ್ಪನು ಅಶೋಕ್ ಲಾಯ್ಲಾ ತೂದು ಅಪಗನೆ ವೇಣೂರು ಕಾಡು ಇಲಾಖೆಗೆ ಮಾಹಿತಿ ಕೊಡ್ತಿರೋ. ಅಳದಂಗಡಿ ಕಾಡ್ ಅಧಿಕಾರಿ ಸುರೇಶ್ ಗೌಡ ಬೊಕ್ಕ ಕರ್ತವ್ಯಡಿತ್ತಿ ನಕಲು ಜಾಗೆಗ್ ಬತ್ತದು ಸ್ನೇಕ್ ಅಶೋಕಿರೆಗ್ ಜಾಗೆಗ್ ಬರಿಯರೆ ಪಂತೆರೋ ಅವಿನು ಸರಿಟ್ ಪತ್ತದು ಕಾಡಗ್ ಬುಡಿಯರೆ ನಿರ್ಧಾರ ಮಲ್ತಿದೆರೋ. ಈ ಪೊರ್ತು ಲಾಯ್ಲಾ ಗ್ರಾಮದ ಕಾಶಿಬೊಟ್ಟು ಪ್ರಗತಿ ನಗರದ ವೆಂಕಪ್ಪ ಪನ್ಪುನರಿನ ಇಲ್ಲಡೆ ಪೋಪುನ ಮಾರ್ಗದ ಬರಿಟ್ ಪೆರ್ಮರಿನು ನಿಂಗದಿನ 14 ಅಡಿ ಉದ್ದದ ಕಾಳಿಂಗ ಸರ್ಪೆ ತೋಚಿತಿಂಡೋ.
ಈ ಪೊರ್ತು ಲಾಯ್ಲಾ ಗ್ರಾಮದ ಕಾಶಿಬೊಟ್ಟು ಪ್ರಗತಿ ನಗರದ ವೆಂಕಪ್ಪ ಪನ್ಪನರಿನ ಇಲ್ಲಡೆ ಪೋಪುನ ಮಾರ್ಗದ ಬರಿಟ್ ಪೆರ್ಮರಿನ ನಿಂಗದಿನ ಪದ್ರಾಡಡಿ ಉದ್ದದ ಕಾಳಿಂಗ ಸರ್ಪೆ ತೋಜಿದಂಡ ಅವೆಲ್ಲ ಸ್ನೇಕ್ ಅಶೋಕ್ ಪತ್ತದು ರಡ್ಡೆಲ್ನ ಚಾರ್ಮಾಡಿ ಘಾಟಿ ಕಾಡುಗು ಬಿಡ್ತಿರ ಅಂಚಾದ ಇರ್ನೂದು ಕಾಳಿಂಗ ಸರ್ಪೊಲಿನ ಪತ್ತಿನ ಕೀರ್ತಿಗ್ ಸಂದದಿರು ಸ್ನೇಕ್ ಅಶೋಕ್. ಸಾರ್ವಜನಿಕ ಜಾಗೆಡು ನಟ್ಟರೆ ಬಲ್ಲಿಂದು ಸರ್ಕಾರದ ಆದೇಶ ಮೀರ್ದು ಕುಡ್ಲದ ಪಿವಿಎಸ್ ಸರ್ಕಲ್ ಕೈತಲ್ ನಟ್ಟೊಂದಿತ್ತಿನ ಮಂಗಳಾಮುಖಿಯರೇನು ಅಧಿಕಾರಿಲು ಕಾರ್ಯಾಚರಣೆ ನಡಪಾದು ಸ್ವಾಧೀನಗುದಿತ್ತೊಂದು ಪಚ್ಚನಾಡಿದ ಆಶ್ರಯದಾಂತಿನಕ್ಲಿನ ಪರಿಹಾರ ಕೇಂದ್ರಗೂ ಸೇರ್ಸಾದಿರು. ಸಾರ್ವಜನಿಕ ಜಾಗೆಡು ನಟ್ಟೆರೆ ಬಲ್ಲಿಂದು ಸರ್ಕಾರದ ಆದೇಶ ಮೀರ್ದು ಕುಡ್ಲದ ಪಿವಿಎಸ್ ಸರ್ಕಲ್ ಕೈತಲ್ ನಟ್ಟೊಂದಿತ್ತಿನ ಮಂಗಳಾಮುಖಿಯರೇನು ಅಧಿಕಾರಿಲು ಕಾರ್ಯಾಚರಣೆ ನಡಪಾದು ಸ್ವಾಧೀನಗುದಿತ್ತೊಂದು ಪಚ್ಚನಾಡಿದ ಆಶ್ರಯದಾಂತಿನಕ್ಲಿನ ಪರಿಹಾರ ಕೇಂದ್ರಗೂ ಸೇರ್ಸಾದಿರು. ಮಂಗಳಾಮುಖಿಯರಾದುಪ್ಪನ ರೋಜಾ ಬೊಕ್ಕ ಸುಕನ್ಯಾ ಮೊಕ್ಲಿನ ವಿಚಾರಣೆ ಮಲ್ತದು ಭಿಕ್ಷಾಟನೆ ನಿಷೇಧ ಕಾಯ್ದೆ ಬಗೆಟ್ ಸರಿಯಾದ ತೆರಿಪಾಯಿರು. ಸಾರ್ವಜನಿಕ ಜಾಗೆಲೆಡು ನಟ್ಟೆರೆ ಬಲ್ಲಿಂದು ಮೊಕ್ಲಿಗೆ ಮಾತ ಜಾಗ್ರತೆ ಪಂತಂಡ ಪರಿವರ್ತನಾ ಟ್ರಸ್ಟ್ದ ಸಂಜನಾ ಬತ್ತದು ಅಧಿಕಾರಿಲಡ ಪಾತ್ರಕತೆ ನಡಪಾದು ಅಕುಲು ಪರಿವರ್ತನಾ ಟ್ರಸ್ಟ್ದ ಸದಸ್ಯರಿಂದ ಬರೆದು ಕೊರ್ನೆಡ್ದಾವ್ರ ಆ ಇರುವಿರೆಲ್ಲ ಬಿಡುಗಡೆ ಮಲ್ತದ ಅಕುಲು ನಟ್ಟರೆ ಬಲ್ಲಿಂದು ತಿಳುವಳಿಕೆ ಮೂಡಾರೆಗಾದು ಈ ಕಾರ್ಯಾಚರಣೆ ನಡಪಾಂದುಂಡು ಅಧಿಕಾರಿ ಪಂಡೆರು. ಎಂಕುಲು ಸ್ತ್ರೀ ಪುರುಷ ತಂದಿ ಮೂಜನೆ ವರ್ಗದಕುಲು ಎಂಕ್ಲೆಗ್ಲ ಕೆಲಸ ಕೊರ್ಲೆ ಎಂಕುಲು ನಟ್ಟಂದೆ ಬೊಕ ದಾನಿ ಮಲ್ಪೊಡು ಎಂಕುಲು ಬದುಕುನಿ ಎಂಚಾಂದ್ ಸಂಜನಾ ಪಾತಿರ್ದು ಪ್ರಶ್ನೆ ಪಾಡಿಯರು. ಕೋಟ ಶ್ರೀನಿವಾಸ ಪೂಜಾರು ಒಂದು ಮಾತು ಹೇಳ್ತೇನೆ, ನಾನು ಮನವಿ ಮಾಡ್ಕೊಳ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಇವ್ರಿಗೂ ಕೆಲಸನೂ ಇಲ್ಲ, ಯಾವುದೂ ಇಲ್ಲ. ಚಿಕ್ಕ ವಯಸ್ಸಿನ ತಂದೆ ತಾಯಿನ ಬಿಟ್ಟು ಬಂದಿರುವಾಗ ಇವ್ರಿಗೆ ಯಾರು ಕೂಡ ಸಮಾಜ ಕೆಲಸ ಕೊಡಲ್ಲ. ಈಗ ನಾವು ಬಸ್ಸಲ್ಲಿ ಕೂತ್ಕೊಳ್ಳಾಗಿರ್ಬೋದು, ಆಚೆ ಕಡೆ ಹೋಗುವಾಗಿರ್ಬೋದು. ಇವಾಗ ಬಿಕಾಸ್ ನಾನು ಕೂಡ ಕೆಲಸ ಮಾಡ್ತಾ ಇದ್ದೇನೆ, ಪಾರ್ಲರಲ್ಲಿ ಕೆಲಸ ಮಾಡುವಾಗ ವಾಯ್ಸ್ ಕಮ್ಮಿ ಆಗಿರ್ಬೇಕು. ಈ ಥರ ಹಲವಾರು ಸಂದರ್ಭ ನಮಗೆ ಈ ಥರ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುವಾಗ ಇವರು ಕೆಲವೊಬ್ಬರು ಇದರಲ್ಲಿ ಓದಿಲ್ಲದ ಅನಕ್ಷತ್ರರಿದ್ದಾರೆ, ಅದರ ವೃದ್ಧರಿದ್ದಾರೆ. ಅವರೆಲ್ಲ ಭಿಕ್ಷಾಟನೆ ಮಾಡುವಾಗ ಎಲ್ಲಿಗೆ ಹೋಗಬೇಕು? ಸ್ವಾಮಿ, ನಿಮ್ಮ ಹತ್ರ ಇವಾಗ ನೀವು ಮುಜರಾ ದೇವಸ್ಥಾನದಲ್ಲಿ ನಿಮ್ಗೆ ಹಲವಾರು ದೇವಸ್ಥಾನ ಕಾಂಟ್ಯಾಕ್ಟ್ಸ್ ಉಂಟು. ಅಂಥವ್ರಿಗೆ ನಮ್ಮಂಥ ತೃತೀಯಲಿಂಗರಿಗೆ ನೀವು ಕೆಲಸ ಕೊಡ್ಬೋದಲ್ಲ ಸ್ವಾಮಿ. ಇದು ಏಕಾಏಕಿಯಾಗಿ ನೀವು ಭಿಕ್ಷಾಟನೆ ಮಾಡಬಾರ್ದು ಅಂತ ಹೇಳಿ ಇದು ಒಂದು ತುಂಬ ಹೊಟ್ಟೆ ಪಾಡೋಗಿ ಕಲ್ಲು ಹೊಡೆದಂಗೆ ಆಗುತ್ತೆ ನಮಗೆ. ಅದರಲ್ಲಿ ನಮಗೆ ಮನೆ ಸಿಗೋದಂದರೆ ತುಂಬ ಕಷ್ಟನೇ. ನಮ್ಮ ನೋಡಿದ ತಕ್ಷಣ ಬಾಡಿಗೆ ಮನೆ ಜಾಸ್ತಿ ಮಾಡ್ತಾರೆ. ಯಾರೋ ಒಂದು ಅಣ್ಣ ಆಗಲಿ ತಮ್ಮ ನಮಗೊಂದು ಕೆಟ್ಟ ಪದವನ್ನು ಕಟ್ತಾರೆ. ನಾವು ಎಲ್ಲಿಗೆ ಹೋಗಬೇಕು ಸ್ವಾಮಿ? ಇದಕ್ಕೆ ನೀವೇ ಒಂದು ಯಾವುದಾದ್ರು ಪರಿಹಾರ ಕೊಡಿ ಸ್ವಾಮಿ ನಮಗೆ. ನೀವು ಯಾವ ಥರ ಹೇಳ್ತೀರಾ ಆ ಥರ ನಾವು ಕೆಲಸ ಮಾಡಿ ತೋರಿಸ್ತೇವೆ. ಆದರೆ ನೀವು ಸಡನ್ಲಿ ಈಗ ಭಿಕ್ಷಾಟನೆ ಬಂದ್ ಮಾಡಿದ್ರೆ ನಮಗೆ ಇದು ತುಂಬ ಹೊಟ್ಟೆಗೆ ಕಲ್ಲು ಹೊಡೆದಂತಾಗಿದೆ. ನಮ್ಮ ಭಿಕ್ಷಾಟನೆ ನಂಬ್ಕೊಂಡು ನಾವು ಜೀವನ ಮಾಡ್ತಿರೋಂಥ ತೃತೀಯಲಿಂಗಿಗಳು. ಸ್ವಾಮಿ, ಇದಕ್ಕೆ ಏನಾದರೂ ಒಂದು ನೀವು ನಮಗೆ ಒಂದು ಉಪಾಯ ಕಂಡುಹಿಡಿರಿ, ಅಥವಾ ನಿಮ್ಮಲ್ಲಿ ಯಾವ್ದಾದ್ರು ಕೆಲಸ ಕೊಡಿ, ಅಥವಾ ನೀವು ಇದ್ರ ಬಗ್ಗೆ ನೀವೇನು ಕ್ರಮೇಣವಾಗಿ ಕೈಗೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು ಸ್ವಾಮಿ. ಕಂಬಳದ ಎರುಗಿಡರ್ನ ಶ್ರೀನಿವಾಸ ಗೌಡರ್ನ ಮಿತ್ತು ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತಿನ ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಮರ್ಯಾದೆ ಗುರುಕಾರ್ಯರು ಪಿಆರ್ ಶೆಟ್ಟಿ ಅರೆನ ಅಭಿಪ್ರಾಯ ತೆರಿಪಾದರು. ಕಂಬಳದ ಎರುಗಿಡರುನ ಶ್ರೀನಿವಾಸ ಗೌಡರ್ನ ಮಿತ್ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತಿನ ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಮರ್ಯಾದೆ ಗುರುಕಾರ್ಯರು ಪಿಆರ್ ಶೆಟ್ಟಿ ಅರೆನ ಅಭಿಪ್ರಾಯ ತೆರಿಪಾದರು. ವೀರೇಂದ್ರ ಹೆಗಡೇರ್ನ ದುಂಬಾಳ್ತೆಡು ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಕಟ್ಟದಂಡು ಓವೇ ನಿರ್ಧಾರ ಕಂಬಳ ಸಮಿತಿಯೇ ದೆತ್ತನುಂಡು ಆಂಡ ಗುಣಪಾಲ ಕಡಂಬ ಅಕಾಡೆಮಿಡ್ದು ಮಲ್ತೊಂದುಲ್ಲೆರು. ಕಂಬಳ ಸಮಿತಿ ನಿಯಮ ಪ್ರಕಾರ ಮಾತಾ ಮಲ್ಪೊಡು ಪಂತೆರು. ಈ ಬಗೆಟ್ ಎಂಕ್ಲೆನ ಸಮಿತಿದ ಅಜೀವ ಸದಸ್ಯರು ಲೋಕೇಶ್ ಶೆಟ್ಟಿಗೂ ಬೇಜಾರುಂಡು. ಅಜೀವ ಸದಸ್ಯೆ ಲೋಕೇಶ್ ಶೆಟ್ಟಿ ಕೊರ್ನ ಪೊಲೀಸ್ ದೂರು ತೂವೋಡು. ಸ್ಕೈ ವ್ಯೂ ತಂತ್ರಜ್ಞಾನ ಮಲ್ತುದುಂಡ ಎಡ್ಡೆ ಶ್ರೀನಿವಾಸ ಗೌಡ ಎಡ್ಡೆ ಜನ ಅಪಗನೆ ಆರು ಬಲಿಪಶು ಆಪೇರೆಂದು ಗೊತ್ತಿತ್ತಂಡು. ಪಾಕ ಜನ ಕಂಬಳೋಡು ಎಡ್ಡೆ ಬಲಿಪನಕ್ಲು ಉಲ್ಲೇರು. ಒರಿಯನೆ ಇಂಚ ಮಲ್ಪುನಗ ಕೆಲವರಿಗೆ ಬೇಜಾರುಂಡು. ತನಿಖೆಡ್ದು ಮಾತಿರ್ಲಾ ಸೇರ್ದು ಕುಲ್ಲುದು ಸಮಸ್ಯೆ ಸರಿ ಮಲ್ಪುಡಾತಿನಿಂದ ಅರ್ಪಂಡೆರು. ಕಂಬಳದ ಯಜಮಾನರು ಸದಸ್ಯರು ಮಾತ ಸೇರ್ದು ಎಂಕುಲು ಸಮಸ್ಯೆ ಸರಿ ಮಲ್ಪುವ ಗುಣಪಾಲ ಕಡಂಬ ಅಕಾಡೆಮಿ ಮಲ್ಪುನಗ ತಾನ್ಲಾ ಕಾಸು ಕೊಡ್ತೆ. ಬೇತೆ ಬೇತೆ ಕಂಬಳದ ಯಜಮಾನರು ಸದಸ್ಯರು ಕಾಸು ಕೊಡ್ತೇರು ಅಂಚಾದಪ್ಪನಗ ಆರು ದಿನ ಸರಿಯಾದ ಮಲ್ಪೊಡಿತ್ತನಂದು ಪನ್ಪನ ಇಚ್ಛೆ ಇತ್ತಂಡು ಎಂಕುಲು ಮಾತ ಕಂಬಳದ ಹಿರಿಯರು ಕುಲ್ಲುದು ದುಂಬಗ್ ಚರ್ಚೆ ಮಲ್ತದು ಸರಿ ಮಲ್ಪುವ ಅಂದು ಪಿಆರ್ ಶೆಟ್ಟಿ ಪಂಡಿರು. ಈಗ ಕಂಬಳದಲ್ಲಿ ಲೋಕೇಶ್ ಶೆಟ್ಟಿ, ಮುಚ್ಚೂರು ಲೋಕೇಶ್ ಶೆಟ್ಟಿ ನಮ್ಮ ಅಜೀವ ಸದಸ್ಯರು.
ಕಂಬಳಕ್ಕೋಸ್ಕರ ತುಂಬ ಅವರು ಎಲ್ಲ ಓಡಾಡಿ ಆ ಟೈಮಲ್ಲೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಅಂದರೆ ಅವರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿದೆ. ನಮ್ಮ ಈಗಿನ ಕಮಿಟಿಯವರು ಅವರನ್ನೊಂದು ಇದು ತೆಗೆದಿಲ್ಲ ಅಂತ ಹೇಳಿಬಿಟ್ಟು ಅವರ ಒಂದು ಮನಸ್ಸಿಗೆ ತುಂಬ ಘಾತವಾಗಿದೆ. ಆದ ಕಾರಣ ಅವರು ಇದೆಲ್ಲ ಮಾಡೋದು ಸರಿಯಲ್ಲ. ಕಮಿಟಿ ಒಂದು ಇದು ಮಾಡಬೇಕಿದ್ದಾರೆ. ಎಲ್ಲ 90 ಜನ ಸದಸ್ಯರಿದ್ದಾರೆ, 35 ಜನ ಉಪ ಸದಸ್ಯರಿದ್ದಾರೆ, ಮತ್ತು ಸಾವಿರಾರು ಜನ ಅದಕ್ಕೆ ಬೆಂಬಲ ಕೊಡುವವರು ಕಂಬಳ ಸಮಿತಿಯವರು, ಮತ್ತು ಎಲ್ಲ ಕಂಬಳ ಮಾಡುವ ಯಜಮಾನರು ಮತ್ತು ಕೋಣದ ಯಜಮಾನರು, ಹಾಗೆ ಈಗ ಸಾವಿರಾರು ಜನ ಇದ್ದಾರೆ. ಕೇವಲ ಒಂದು ಸ್ವಲ್ಪ ಜನವನ್ನು ಕರೆದುಬಿಟ್ಟು ಇವರು ಸಮಿತಿ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಇದಾಗಿದೆ. ಈಗ ಕೆಲವರು ಸದಸ್ಯರು ಕೂಡ ಅದೇ ಥರ ನನಗೆ ಫೋನ್ ಮಾಡ್ತಾ ಇರ್ತಾರೆ. ನಾನು ಈಗ ಗೌರವಾಧ್ಯಕ್ಷ, ಆದ ಕಾರಣ ಎಲ್ರಿಗೂ ನೋವಾಗಿದೆ. ಈಗ ನಮಗೇನೆಂದರೆ ಈಗ ಕಂಬಳ ಒಂದು ಸುಸೂತ್ರವಾಗಿ ಈಗ ನಡೀತಾ ಇದೆ, ಇದಕ್ಕೆ ಯಾವುದೋ ಒಂದು ತೊಂದರೆ ಆಗಬಾರ್ದು ಅನ್ನೋ ಭಾವನೆ ನಮ್ಮಲ್ಲಿದೆ. ಈಗ ನಿನ್ನೆ ಕೂಡ ನನಗೆ ರಾತ್ರಿ ಕೆಲವರು ಫೋನ್ ಮಾಡಿದರು. ಅವಾಗ ಹೇಳಿದರು ಇದನ್ನು ಸರಿ ಮಾಡುವ ಅಂತ ಹೇಳಿಬಿಟ್ಟು ಕಂಬಳ ಮಾಡುವ 2-3 ಜನ ನನಗೆ ಫೋನ್ ಮಾಡಿದರು. ಇದು ಈ ಥರ ಅದು ಸರಿಯಲ್ಲ, ಯಾಕಂದ್ರೆ ನಾವು ಈ ಹೋರಾಟ ಮಾಡಿ ಕಂಬಳವನ್ನು ಉಳಿಸಿದ್ದೇವೆ. ಆಗಿನ ಟೈಮಲ್ಲಿ ಎಲ್ಲ ಮಾಧ್ಯಮದವರು, ಸಂಘ ಸಂಸ್ಥೆಯವರು ಮತ್ತು ಎಲ್ಲ ಜಾತೀಯತೆಯವರು, ಎಲ್ಲ ರಾಜಕೀಯ ಪಕ್ಷದವರು ನಮಗೆ ಒಟ್ಟಾಗಿ ಬಿಟ್ಟು ನಮ್ಮ ಕಂಬಳವನ್ನು ಮಾಡಬೇಕೆಂದ್ರೆಲ್ಲ ಇದು ಮಾಡಿದ್ದಾರೆ. ಈ ಟೈಮಲ್ಲಿ ಇಂಥ ಇದಾಗೋದಂದರೆ ತುಂಬ ಒಂದು ಆಘಾತ. ಆದ ಕಾರಣ ನನಗೂ ಕೂಡ ಬೇಜಾರಾಗಿದೆ. ಒಳ್ಳೆ ಇದರಲ್ಲಿ ಇಷ್ಟರ ತನಕ ನಡೀತಾ ಇತ್ತು, ಈಗ ಯಾಕೆ ಹೀಗೆ ಆಯ್ತು ಅಂತ ಹೇಳಿಬಿಟ್ಟು ಒಂದು ನೋವುಂಟು ನಮಗೆ. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.